ಮಂಗಳೂರು ವಿಭಾಗದಿಂದ ಮಂಗಳೂರು ಕಲಬುರಗಿ ಮಾರ್ಗದಲ್ಲಿ ಹೊಸ ನಾನ್ ಎಸಿ ಸ್ಲೀಪರ್ ನೂತನ ಸಾರಿಗೆ ಆರಂಭವಾಗಿದ್ದು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಚಾಲನೆಯನ್ನ ನೀಡಿದರು. ಬೇಜೈನಲ್ಲಿರುವ ಕೆಎಸ್ಆರ್ಟಿಸಿ ನಿಲ್ದಾಣದ ಆವರಣದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಈ ಬಸ್ ಮಂಗಳೂರಿನಿಂದ ಉಡುಪಿ, ಕುಂದಾಪುರ, ಬಡ್ಕಳ, ಹುಬ್ಬಳ್ಳಿ, ವಿಜಯಪುರ, ಜಿಂದಗಿ, ಜೇವರ್ಗಿ ಮಾರ್ಗವಾಗಿ ಕಲಬುರಗಿ ತಲುಪಲಿದೆ. चूर फ्लैग बिल्कुल बोले अंजा आई वही ಹುಬ್ಳಿ ಮಾರ್ಗವಾಗಿ ಮಂಗಳೂರಿಗೆ ಬರ್ತದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ನಾನ್ ಎಸಿ ಸ್ಲೀಪರ್ ವಾಹನವನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಈ ವಾಹನದಲ್ಲಿ 30 ಬರ್ತ್ಗಳಿದ್ದಾವೆ, ಮೊಬೈಲ್ ಚಾರ್ಜರು, ಪ್ರತಿಯೊಂದು ವ್ಯವಸ್ಥೆಗಳು ಇದ್ದಾವೆ. ಸುವ್ಯವಹಾರಿ ಬಸ್ಸಿನ ವ್ಯವಸ್ಥೆ. ಇದರಲ್ಲಿ ನುರಿತ ಚಾಲಕ ನಿರ್ವಾಹಕರನ್ನು ಹಾಕಿಬಿಟ್ಟು ವಾಹನಗಳನ್ನು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆಯಲ್ಲೂ ಆನ್ಲೈನ್ ಬುಕ್ಕಿಂಗ್ ಸೌಲಭ್ಯ ಇದೆ ಮತ್ತು ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಇರುವಂಥ ನಂಬರ್ ಇರುವಂಥ ಕರೆಪತ್ರವನ್ನು ಈಗಾಗಲೇ ಹಂಚಿಕೆ ಮಾಡಿದ್ದೀವಿ. ಪ್ರಯಾಣಿಕರು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಮಾನ್ಯ ಗೌರವಾನ್ವಿತ ಮೇಯರ್ ಅವರು ಇದನ್ನು ಶುಭಾರಂಭ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ಸಾರಿಗೆ ಸಂಸ್ಥೆಯಿಂದ